ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು 2018 ಮೆಡ್ದು 24 ಮುಟ್ಟ ಬಾಕಿ ಉರಿದ್ನ ಕನಿಷ್ಠ ಮಜೂರಿ ಬೊಕ್ಕ 2024 ಏರಾಯಿನ ತುಟ್ಟಿ ಬತ್ತೆ ಕೊರಿಯರೆ ಒತ್ತಾಯ ಮಾಡ್ತದೆ. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಬೀಡಿ ಕಾರ್ಮಿಕರನ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿದ ನೆಲೆಟ್ ಕುಡ್ಲದ ಕೈಕಂಬುಡು ಟೆಲಿಫೋನ್ ಬೀಡಿ ಡಿಪ್ಪೋಗು ಪೊಗ್ಗುನ ಪ್ರತಿಭಟನೆ ನಡಪಾದೇರು. 2018 ಮೆಡ್ದು 2024 ಮುಟ್ಟ ಬಾಕಿ ಉರಿದ್ನ ಕನಿಷ್ಠ ಮಜೂರಿ ಬೊಕ್ಕ 2024 ಏರಾಯಿನ ತುಟ್ಟಿ ಬತ್ತೆ ಕೊರಿಯರೆ ಒತ್ತಾಯ ಮಲ್ತದ ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲಾ ಬೀಡಿ ಕಾರ್ಮಿಕರನ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿದ ನೆಲೆಟ್ ಕುಡ್ಲದ ಕೈಕಂಬುಡು ಟೆಲಿಫೋನ್ ಬೀಡಿ ಡಿಪ್ಪೋಗು ಪೊಗ್ಗುನ ಪ್ರತಿಭಟನೆ ನಡಪಾಂಡು. ಕೊಪ್ಪೆಪದು ಪ್ರದೇಶ ಬೀಡಿ ಕೆಲಸಗಾರರ ಸಂಘ, ಗುರುಪುರ, ಸುರತ್ಕಲ್ ಬೀಡಿ ಲೇಬರ್ ಯೂನಿಯನ್, ವಾಮಂಜೂರು ಪ್ರದೇಶ ಬೀಡಿ ಕೆಲಸಗಾರರ ಸಂಘ ಒಟ್ಟಾದು ಈ ಪ್ರತಿಭಟನೆ ನಡಪಾಂಡು. ಕಾಂಡೆ 10 ಗಂಟೆಗೆ ಶುರುವಾದ 3 ಗಂಟೆ ದಾತು ಪೂರ್ತು ಪ್ರತಿಭಟನೆ ದುಂಬಾರಿದಿಂಡು. 500 ಹೆಚ್ಚ ಪುಂಜನಕಲು ಜೋರುದ ದೊಂಬುನು ಸೈಸೊಂದು ಪ್ರತಿಭಟನೆಡು ಪಾಲ್ದೆತೊಂಡೀರು. 2018 ತ್ರಿಪಕ್ಷೀಯ ಪಾತ್ರಕತೆ ಆಧಾರಡು ಸರ್ಕಾರ 40 ರೂಪಾಯಿ ಹೆಚ್ಚ ಮಲ್ತದ ಕನಿಷ್ಠ ಮಜೂರಿ ನಿಗಂಟು ಮಲ್ತದ ಆದೇಶ ಪಿದಾಡ್ಪಾದಿತ್ತಂಡು. ಬೀಡಿ ಕಂಪನಿ ಯಜಮಾನಿಯರು ಈ ಆದೇಶ ಜಾರಿ ಮಲ್ಪಂದೆ ಕಾರ್ಮಿಕರಿಗೆ ಮೋಸ ಮಲ್ತೊಂದು ಬೈದೇರೆಂದು ಏವ್ರ ತೋಜಾಯರು. ವಸಂತಾಚಾರಿ, ಬಿ ಶೇಖರ, ಮುನೀರ್ ಕಾಟಿಪಳ್ಳ, ಬಾಲಕೃಷ್ಣ ಶೆಟ್ಟಿ, ಸದಾಶಿವದಾಸ್, ಸೀತಾರಾಮ ಬೇರಿಂಜೆ ಇಂಚ ಬೇತೆ ಬೇತೆ ಕಾರ್ಮಿಕ ಸಂಘಟನೆಯ ನಾಯಕರು ಪ್ರತಿಭಟನೆ ಪಾತಿರ್ದು ಎಂಕಲು ನಡುಪೊಲಿತದ ಬೆಂದಿನ ಮಜೂರಿ ಎಂಕ್ಲೆಗೆ ಕೊರ್ಲೆಂದು ಘೋಷಣೆ ಪಾಡಿಯರು. ಮಂಜಿನಾಡಿ ಉರುಮಣೆ ಕೋಡಿ ದುರಂತ ಸಂಬಂಧ ಸಂತ್ರಸ್ತ ಪೊಂಜು ಅಶ್ವಿನಿಯರೆಗ್ ನೋಟಿಸ್ ಕೊರ್ದು ಅಕ್ಟೋಬರ್ 8 ಹಾಜಿರಾವಂದನ ಅಧಿಕಾರಿಲು ಮಾಧ್ಯಮದ ಸುದ್ದಿ ಅನಗ ಎಚ್ಚರಿಕೆ ಆತಂಡು. ಅಕ್ಟೋಬರ್ 1 ಅಧಿಕಾರಿಲು ತುರ್ತುಡು ಜಾಗೆಗೆ ಪೋಯಿನ ಸಂಗತಿ ನಡತದಂಡು. ಉಳ್ಳಾಲ ತಾಲೂಕು ಮಂಜಿನಾಡಿದ ಊರುಮಣೆ ಕೋಡಿಡು ನಡತದ್ನ ದುರಂತ ಸಂಬಂಧ ಸಂತ್ರಸ್ತ ಪುಂಜು ಅಶ್ವಿನಿಯರೆಗ್ ನೋಟಿಸ್ ಕೊರ್ದು ಅಕ್ಟೋಬರ್ 8 ಹಾಜಿರಾವಂದನ ಅಧಿಕಾರಿಲು ಈ ಬಗೆಟ್ ಮಾಧ್ಯಮಲಡು ವರದಿ ಆಯ್ನ ಬೆರಿಕೆ ಅಕ್ಟೋಬರ್ 1 ಗುರುವಾರ ಜಾಗೆಗ್ ಹಾಜಿರಾಯಿನ ವಿಚಿತ್ರ ಸಂಗತಿ ನಡತದಂಡು. ಹುಷಾರಿಜ್ಜಂದೆ ಇತ್ತಿನ ತನಿಖೆದ ಅಧಿಕಾರಿ ನೀರಾವರಿ ಇಲಾಖೆದ ಕಾರ್ಯತುವನ ಇಂಜಿನಿಯರ್ ಜಯಪ್ರಕಾಶ್ ದುಂಬಾಳ್ತದ ಕೂಟ ದುರಂತ ಜಾಗೆಗ್ ಬೈದಂಡು. ಕಾಂಕ್ರೀಟ್ ಪಾಡ್ದನ ಮಾರ್ಗ ಮಣ್ಣು ಬೊಕ್ಕ ಬಿಚ್ಚಿದ್ನ ಇಲ್ಲ ಸುತ್ತಲ ಜಾಗೆಲತ್ತದೇರು. ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯತುವನ ಅಧಿಕಾರಿ ಗುರುದತ್, ಜಿಲ್ಲಾ ಪಂಚಾಯತ್ ನೀರಾವರಿ ಇಲಾಖೆ ಸಹಾಯಕ ಕಾರ್ಯತುವನ ಇಂಜಿನಿಯರ್ ನಿತೇಶ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮ್ಯಾ ಅಧಿಕಾರಿಲೆನ ಕೂಟೊಡಿತೀರು. ಅಧಿಕಾರಿ ಜಯಪ್ರಕಾಶ್ ಮಾಧ್ಯಮದ ಕಡಪಾತಿರ್ದು ದುರಂತ ಜಾಗೇನ್ ಲತ್ತದಂಡು ವಸ್ತುನಿಷ್ಠ ವರದಿ ಕೊರ್ಪುನ ಪ್ರಯತ್ನ ಮಲ್ಪುವೆ ಇಲ್ಲದಕ್ಲು 2013 ಬಸವ ಕಲ್ಯಾಣ ಯೋಜನೆದ ಫಲದೆ ತೊನ್ನಕ್ಲಾದಿತ್ತದು ಅಪಗ RCC ಇಲ್ಲು ಕಟ್ಟಾದಿರು. ಈ ಸರ್ತಿ ಬೇಗ ಬರ್ಸ ಬತ್ತದು ಅವಲವಲು ಬಿಚ್ಚಿದಿಂಡು. ಮೇ 30 ಮುಲ್ಪ ಬಿಚ್ಚಿದಿಂಡು. ವರದಿ ಪಿಂದೊನ್ನ ಬೊಕ್ಕ ಸತ್ಯಸಂಗತಿ ಗೊತ್ತಾವು ಎಂದು ಪಂಡೀರು. ಅಕ್ಟೋಬರ್ 8 ಜಾಗೆ ತನಿಖೆ ಮಲ್ಪುಡು ಅಶ್ವಿನಿ ಈ ಪೊರ್ತುಡು ಜಾಗೆಡು ಉಪ್ಪೇರ ವಾಟ್ಸಪ್ ಸಂದೇಶ ಕಡಪುಡುದಿತ್ತಂಡು. ಈ ಬಗೆಟ್ ಅಧಿಕಾರಿಲ ಮಿತ್ತ ಕುಟುಂಬದಕ್ಲು ಮಾಧ್ಯಮಲೆಡು ಏವ್ರ ತೋಜಾಂಡಲ ಅಶ್ವಿನಿ ಜಾಗೆಗೆ ಬತ್ತದಿತ್ತೇರು. ಆಂಡ ಹುಷಾರಿಜ್ಜಂದೆ ಅಧಿಕಾರಿ ಬೈದಿಜ್ಜಾಂಡು. ರಡ್ಡು ಕಾರ್ ಕಳೆವನ್ನ ಅಶ್ವಿನಿಯರೇನು ಬರ್ಪಾದು ಅಧಿಕಾರಿಲು ಬರಂದೆ ಮನುಷ್ಯತ್ವ ಇಜ್ಜಾಂದನಂಚ ಮಲ್ತದೇರೆಂದು ಸುದ್ದಿ ಆದಿತ್ತಂಡು. ಅಂಚಾದು ಒರ್ಂಬೇಕು ಹುಷಾರಿಜ್ಜಂಡಲ ಅಧಿಕಾರಿ ಪೋತೇರು. ಅಧಿಕಾರಿಲು ಜಾಗೆಲಪ್ಪುನಗ ಅಶ್ವಿನಿಯರ್ನ ಅಣ್ಣೆ ಪವನ್, ಕಂಡರಿ ಸೀತಾರಾಮ, ಸಂಬಂಧದಾರು ಸುಮಲತಾ ಕೋಣಾಜೆ, ಬಿಜೆಪಿ ನಾಯಕರು ಜಗದೀಶ್ ಆಳ್ವ ಕುವೆತ್ತಬೈಲು, ಮುರಳೀಧರ ಕೋಣಾಜೆ, ಪುಷ್ಪರಾಜ್ ಹರೆಕಲ ಇತ್ತೇರು. ಮಗರ್ನ ಇಲ್ಲದ ಕಲ್ಲು ಮಣ್ಣು ಮಾತ ದೆಪ್ಪೈರೆ ಇಲ್ಲದಕ್ಲು ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯತುವನ ಅಧಿಕಾರಿ ಗುರುದತ್ಗೆ ಒತ್ತಾಯ ಮಾಡ್ತದಿತ್ತದೆ. ಬೇಗ ಮಾತ ದೆಪ್ಪ ಉಂಡು ಅಧಿಕಾರಿ ಭರವಸೆ ಕೊಡ್ತೀರು. ಸೊ ಮುಂದೆ ಹಳ್ಳ ಇದೆ, ಹಳ್ಳದಿಂದ ಹಿಂದ್ಗಡೆವರೆಗೂ ನಾವು ಡೀಟೇಲ್ಸ್ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ. ಮೇಲ್ನೋಟಕ್ಕೆ ಇದು ಆ ದಿನಾಂಕ ಮೇ ಬೇಗ ಸ್ಟಾರ್ಟ್ ಆಯಿತು. ಮಾನ್ಸೂನು 28ಗೆ ಸ್ಟಾರ್ಟ್ ಆಯಿತು. 28, 29, 30 ಭಾರಿ ಮಳೆ. ಸೊ ಸುತ್ತಮುತ್ತ ಎಲ್ಲ ಬಂಟ್ವಾಳ ತಾಲೂಕು ಸುತ್ತಮುತ್ತ ಎಲ್ಲ ನಡೆದಿದೆ. ಮಂಗಳೂರು ತಾಲೂಕಲ್ಲಿ ಎಲ್ರಿಗೂ ಗೊತ್ತು. ಬೇರೆ ಬೇರೆ ಕಡೆಯೂ ಈ ಇನ್ಸಿಡೆಂಟ್ಗಳಾಗಿದೆ. ಇದ್ರ ಜೊತೆಗೆ ಅದಕ್ಕೂ ನಮಗೆ ವಿಷಾದ ಇದೆ. ಈ ಘಟನೆಯ ಬಗ್ಗೆ ನನಗೆ ತುಂಬ ದುಃಖ ಆಗಿದೆ. ನಾನು ಪಂಚಾಯತಿ PDO ಆಫೀಸಲ್ಲಿ ದಾಖಲೆಗಳನ್ನು ನೋಡಿದಾಗ ಯಾವುದೋ ಬಸವ ಯೋಜನೆ ಈ ಅಡಿಯಲ್ಲಿ ಒಂದು ಅವರಿಗೆ ಅವಕಾಶ ಮಾಡಿಕೊಟ್ಟು ಮನೆ ಕಟ್ಟಿಸಿದ್ರಂತೆ. ಕಡಲ್ದ ನಡುಟು ತುರ್ತು ಅಪಘಾತ ಶತ್ರುಪಟ್ಲ ಬದಕಲು ಪೊಗ್ಗುನೇನ್ ತಡೆಪಿನಲ್ಲಿ ಕೋಡು ನಡಪಾವನ ಸುರಕ್ಷಾ ಕಾರ್ಯಾಚರಣೆದ ಅಣಕು ಪ್ರದರ್ಶನ ಗುರುವಾರ ಭಾರತೀಯ ಕರಾವಳಿ ಭದ್ರತಾ ಪಟ್ಲ ಮುಡಿದು ನಡತಂಡು. ನವಮಂಗಳೂರು ಬಂದರದು ಕುಡ್ಲ ಮೂಲದ ವಿಕ್ರಮ್ ಪಡಾವುಡು ಪೋಯಿನ ಲೆಪ್ಪುದ ನಾಯಕರು ಕೋಸ್ಟ್ ಗಾರ್ಡ್ ಕೆಲಸದಕ್ಲು ಬೊಕ್ಕ ವಾರ್ತಾ ಮಾಣಿಲು ಇತ್ತದು ಕಡಲ್ದ ನಡುಟು ಬಂದರಡ್ದು ಪದ್ರಾಡ ನಾಟಕಲ್ ಮೈಲ್ ದೂರೋಡು ಅಣಕು ಕಾರ್ಯಾಚರಣೆದ ಪ್ರದರ್ಶನ ನಡತಂಡು. ನವಮಂಗಳೂರು ಬಂದರ ಪ್ರಾಧಿಕಾರದ ಕಡಲ ಬರಿಟು ಬೊಂಬೈದ ಕೋಸ್ಟ್ ಗಾರ್ಡ್ ಪ್ರಾದೇಶಿಕ ಪ್ರಧಾನ ಆಫೀಸ್ದ ನಿಲಿಟು ಭಾರತೀಯ ಕೋಸ್ಟ್ ಗಾರ್ಡ್ ಜಿಲ್ಲಾ ಪ್ರಧಾನ ಆಫೀಸ್ ಕರ್ನಾಟಕದ ನಿಲಿಟು ನಡತನ ಕಾರ್ಯಾಚರಣೆ
ಕೋಸ್ಟ್ ಗಾರ್ಡ್ ಸಜ್ಜಿದ ಕಣ್ಕಾಪು ಪಡವಲು ಇತ್ಯದ ಮಟ್ಟದ ಹೆಲಿಕಾಪ್ಟರ್ ಇಂಟರ್ಸೆಪ್ಟರ್ ಓಡುಲೆಡ್ದು ಕೊಳಲ ಕವಾಯತಲಿನ ಪ್ರದರ್ಶನ ಮಲ್ತೇರು. ಕೋಸ್ಟ್ ಗಾರ್ಡ್ದ 300 ಹೆಚ್ಚ ಕೆಲಸದಕ್ಲು ಅಣಕು ಪ್ರದರ್ಶನೋಡು ಪಾಲ್ದೆ ತುಂಡಿರು. ಡಿಜಿಪಿ ಡಾ ಪ್ರಣಬ್ ಮೊಹಂತಿ, ಕೋಸ್ಟ್ ಗಾರ್ಡ್ ಜಿಲ್ಲಾ ಪ್ರಧಾನ ಆಫೀಸ್ದ ಡಿಐಜಿ ಪಿಕೆ ಮಿಶ್ರಾ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಜಿಲ್ಲಾ ಪಂಚಾಯತ್ ಸಿಇಒ ನರ್ವಡೆ ವಿನಾಯಕ ಕಾರ್ಬಾರಿ, ಜಿಲ್ಲಾ ಎಸ್ಪಿ ಡಾ ಅರುಣ್ ಕೆ, ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈ ಪೊರ್ತುಡಿತ್ತೇರು. ಅಂತಾರಾಷ್ಟ್ರೀಯ ಪುದರ್ ಪೊಯ್ ತುಜರ್ ಬ್ರ್ಯಾಂಡ್ದ ಪರ್ಫ್ಯೂಮ್ ಕುಡ್ಲಾಡು ಗುರುವಾರ ಉದಿಪನಾತಲು ಬೆಂದೂರು ಸೈಂಟ್ ಸೆಬೆಸ್ಟಿಯನ್ ಮಿನಿ ಹಾಲ್ಡ್ ಡಾ ವೈ ಅಬ್ದುಲ್ ಕುನ್ನಿ ತುಜರ್ ಪರ್ಫ್ಯೂಮ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಪುದರ್ ಪೊಯ್ ತುಜರ್ ಬ್ರ್ಯಾಂಡ್ದ ಪರ್ಫ್ಯೂಮ್ನು ಕುಡ್ಲಾಡು ಬಿಡುಗಡೆಗೆ ಗುರುವಾರ ಬೆಂದೂರು ಸೈಂಟ್ ಸೆಬೆಸ್ಟಿಯನ್ ಮಿನಿ ಹಾಲ್ಡ್ ಅಟ್ಟಣೆ ಮಲ್ತಿದ್ದಾರೆ. ಎನಪೊಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾ ವೈ ಅಬ್ದುಲ್ ಕುನ್ನಿ ತುಜರ್ ಪರ್ಫ್ಯೂಮ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾರೆ. Tuzar perfume available for you. Congratulations. ಹೊಸ ಉತ್ಪತ್ತಿ ಬಗೆಟ್ ತುಜರ್ ಕಂಪನಿದ ವ್ಯವಸ್ಥಾಪಕ ನಿರ್ದೇಶಕರು ಅಬ್ದುಲ್ ಹಮೀದ್ ಮಾಹಿತಿ ಕುರಿದು ತಾನು ಉಮ್ರ ಪೋದಿತ್ತಿನ ಪೊರ್ತುಡು ಸುಗಂಧ ದ್ರವ್ಯ ಬಗೆಟ್ ಕನ ಕಟ್ಟದಿತ್ತೆ ಇತ್ತೆ ಕನ ನಿಜ ಆತಡು ಇಲ್ಲದ ಒಂಜಿ ಎಲ್ಲಿಯ ಕೋಣಿನೇ ಲ್ಯಾಬ್ ಮಲ್ತೊಂದು ಸುಗಂಧ ದ್ರವ್ಯ ತಯಾರು ಮಲ್ಪನ ಸಂಶೋಧನೆ ಶುರು ಮಲ್ತೆ. ಆಜಿ ತಿಂಗುಲು ಬುಡಂದೆ ಪುಣಿದು ಇನಿ ತುಜರ್ ಬ್ರ್ಯಾಂಡನ್ನು ಲೋಕಾರ್ಪಣೆ ಮಲ್ತೊಂದುಲ್ಲೆ ಎಂದು ಪಂಡಿರು. ತುಂಬ ಸಮಯದಿಂದ ನಾನು ಕಂಡಂಥ ಒಂದು ಕನಸನ್ನು ಇವತ್ತು ನನಸು ಮಾಡುವಂಥ ಒಂದು ಅವಕಾಶ ದೇವರು ನನಗೆ ಮಾಡಿಕೊಟ್ಟಿದ್ದಾರೆ. ನನ್ನ ಮನೆಯ ಒಂದು ಕೋಣೆಯಲ್ಲಿ ನಾನೊಂದು ಚಿಕ್ಕ ಲ್ಯಾಬ್ ಮಾಡಿದೆ. ಸೊ ಆ ಲ್ಯಾಬ್ ಮಾಡಿ ರಾತ್ರಿ 12 ಗಂಟೆವರೆಗೆ 1 ಗಂಟೆವರೆಗೆ ಬೆಳಿಗ್ಗೆ 4 ಗಂಟೆ ಇದ್ದು ಸಹ ನಾನು ಇದರ ಬಗ್ಗೆ ಹಿಂದೆ ಬಿದ್ದೆ. ಸೊ ಕೆಲವುಗಳನ್ನು ನಾನು ಆರಂಭಿಸಿದೆ ಹೇಗೆ ಅಂತೆಲ್ಲ ಮಾಡಿ ಸೊ ನನ್ನ ಮನೆಯ ಒಂದು ಪರ್ಫ್ಯೂಮನ್ನು ವಾತಾವರಣವನ್ನು ಸೃಷ್ಟಿಸಿತ್ತು. ಸೊ ಆಮೇಲೆ ಒಂದು 6 ತಿಂಗಳಾದ ಮೇಲೆ ನಾನು ನನಗೆ ಧೈರ್ಯ ಬಂತು ನನಗೆ ಮಾರ್ಕೆಟಿಗೆ ಹೋಗ್ಬೋದಂತ. ಸೊ ಆಮೇಲೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಇದನ್ನು ಒಂದು ಒಳ್ಳೆಯ ಗ್ರ್ಯಾಂಡಾಗಿ ಮಾಡಬೇಕು, ಇದರಲ್ಲಿ ಹಲವಾರು ಜನರಿಗೆ ಕೆಲಸಗಳು ಸಿಗುವ ಚಾನ್ಸಸ್ ಇದೆ ಅಂತ ಹೇಳಿ ನಾನು ಇದಕ್ಕೆ ಬಂದೆ. ಸೊ ಈ ಒಂದು ಪರ್ಫ್ಯೂಮಲ್ಲಿ ಮಾಡಬೇಕಾದರೆ ನಾವು ಬಾಂಬೆಯ ಅಜರ್ ಬಾಯ್ ಒಟ್ಟಿಗೆ ಸಹ ಬಂದಿದ್ದಾರೆ ಅವರು. ಸೊ ಅವರೊಟ್ಟಿಗೆ ನಾವು ಟೈಅಪ್ ಮಾಡಿ, ಯಾಕೆಂದರೆ ಫಿಲ್ಲಿಂಗ್ ಎಲ್ಲ ನಮಗೆ ಇಲ್ಲಿ ಮಾಡಲಿಕ್ಕೆ ಆಗಲ್ಲ, ಗೌರ್ಮೆಂಟ್ನ ಹಲವಾರು ರೂಲ್ಸ್ಗಳಿದೆ. ಸೊ ನಮಗೆ ಏನು ಬೇಕಾದರೂ ಫಾರ್ಮುಲೇಷನ್ ಅಥವಾ ಏನು ಹೇಗೆಲ್ಲ ಮಾಡಬೇಕು ಅದು ನಮಗೆ ಮಾಡ್ಬೋದು, ಆ ಥರನೆಲ್ಲ ಮಾಡ್ಬೋದು. ಬಟ್ ನಮಗೆ ಪರ್ಫ್ಯೂಮನ್ನು ಬ್ರ್ಯಾಂಡ್ ಮಾಡಿ ಫಿಲ್ಲಿಂಗ್ ಮಾಡಲಿಕ್ಕೆ ತುಂಬ ಲೈಸೆನ್ಸು ಅದೆಲ್ಲ ತುಂಬ ವರ್ಕ್ ಉಂಟು. ಅಷ್ಟು ದೊಡ್ಡ ಜನ ನಾವು ಆಗಲಿಲ್ಲ. ನಿಮ್ಮಲ್ಲಿ ಆಶೀರ್ವಾದದಿಂದ ಆಗ್ಬೋದಂತ ನಾನು ಭಾವಿಸಿದ್ದೇನೆ. ಅದು ನಾವೊಂದು ನೆಕ್ಸ್ಟ್ ಇಯರಲ್ಲಿ ದೇವರು ಆರೋಗ್ಯ ಆಯುಸ್ ಕೊಟ್ಟರೆ ನಾವು ನೆಕ್ಸ್ಟ್ ಇಯರಲ್ಲಿ ಆ ಒಂದು ನಾವು ಇಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡುವಂಥ ಒಂದು ಅಭಿಪ್ರಾಯವನ್ನು ಹಾಕಿದ್ದೀವಿ ಇಂಡಸ್ಟ್ರಿ ಏರಿಯಾದಲ್ಲಿ, ಎಲ್ಲಿಯಾದರೂ ಮಂಗಳೂರಲ್ಲಿ. ಡಾಕ್ಟರ್ ಅನಬಾಯ್ ಅಬ್ದುಲ್ಲಾ ಕುನ್ಹಿ ಪಾತಿರ್ದು ಅಬ್ದುಲ್ ಹಮೀದ್ ಆತ್ಮವಿಶ್ವಾಸದ ಜನ ಅರಣ ಹಠ ಬುಕ್ಕ ಕಾರ್ಯ ಸಾಧನೆ ಹಿಡಿದು ಇತ್ತೆ ಈ ಮಟ್ಟಕ್ಕೂ ಬುಳಿದೇರು. ಸುರುಕು ಸ್ವಚ್ಛತಾ ಉದ್ಯಮಡಿತಿನಾರು ಐದು ಬುಕ್ಕ ಸುಗಂಧ ದ್ರವ್ಯ ತಯಾರಡು ಉಮೇದು ಬುಳೆ ಪಾಂಡಿರು ಬದುಕುಡು ಹಂತವಾದ ಮಿತ್ತು ಬತ್ತಿನ ಅರಣ ಸಂಸ್ಥೆ ಜಿಲ್ಲೆದ ಜನಕ್ಲಿನ ಮನಸ್ಸುಗೆಂದಡು ಉದ್ಯಮಡು ರೈಸಡು ಅರ ಎಡ್ಡೆಪ್ಪು ವೈಕೇರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸುಗಂಧ ದ್ರವ್ಯದ ಮೇಲೆ ಅಪಾರ ಪ್ರೀತಿ. ಈ ಒಂದು ವ್ಯಾಪಾರ ಅಪಾರ ಬರಕತ್ತು ದೊರೆಯುವ ಒಂದು ಉದ್ಯಮವಾಗಿದೆ. ಅಬ್ದುಲ್ ಹಮೀದ್ ಅವರು ಈ ಸುಗಂಧ ದ್ರವ್ಯದ ವ್ಯಾಪಾರಕ್ಕೆ ಪದಾರ್ಪಣೆ ಮಾಡಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಯಾವುದೇ ಕೆಲಸ ವಹಿಸಿದರೂ ಅದನ್ನು ಬಹಳ ಪ್ರಾಮಾಣಿಕದಿಂದ ಕೆಲಸ ಮಾಡುವ ವ್ಯಕ್ತಿ ಆಗಿದ್ದಾರೆ. ಅವರು ಈ ಎಲ್ಲ ಗುಣಗಳು ಬದುಕಿನ ಹಂತ ಪರಿಶ್ರಮದಿಂದ ಮೇಲೇರಿ ಬಂದವರು.
ವ್ಯಾಪಾರದಲ್ಲಿ ನಾವು ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ಆಯ್ಕೆ ಹಾಗೂ ವಿನಾಶದ ವಸ್ತುಗಳನ್ನು ನೀಡಿ ನಾವು ಗ್ರಾಹಕರ ಪ್ರೀತಿ ವಿಶ್ವಾಸ ಗಳಿಸುವುದು ಬಹಳ ಮುಖ್ಯ. ವ್ಯಾಪಾರ ಪ್ರಾರಂಭಿಸಿದರೆ ಧೈರ್ಯ, ಪ್ರಾಮಾಣಿಕ ಮತ್ತು ದೂರದೃಷ್ಟಿ ಕೂಡ ಇರಬೇಕು. ವ್ಯಾಪಾರವನ್ನು ಪ್ರಾರಂಭಿಸುವುದು ಮುಖ್ಯವಲ್ಲ, ಅದನ್ನು ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುವುದು ಬಹಳ ಮುಖ್ಯ. ಹೀಗಾಗಿ ಇಂದು ಪ್ರಾರಂಭಿಸಿದ ಈ ನೂತನ ಸಂಸ್ಥೆಯು ನಮ್ಮ ಮಂಗಳೂರು ಜನರ ಮನ ಗೆಲ್ಲುವಂತಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ಒಂದು ಉದ್ಯಮವನ್ನು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಲು ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಉತ್ತಮ ಆರೋಗ್ಯ, ಶಕ್ತಿ ಮತ್ತು ಉದ್ದಿಮೆಯಲ್ಲಿ ಕೂಡ ಯಶಸ್ಸನ್ನು ದೊರಕಲಿ ಎಂದು ಶುಭ ಹಾರೈಸ್ತಾ ಮಲ್ಲಬಿನ್ನೇರು ವಿಧಾನ ಪರಿಷತ್ ಸದಸ್ಯರು ಐವಂಟಿ ಸೂಜಪಾತಿರ್ದು ಸುಗಂಧ ದ್ರವ್ಯ ಗಲಸುನು ನಂಕಾದತ್ತು ಬೇತಕ್ಲೆಗಾದು ಐಕ್ ಐತನೇ ಆಯ್ನ ಮಹತ್ವ ಉಂಡು. ಒಂದಿತ ಉತ್ಪತ್ತಿ ಬೊಕ್ಕ ಮಾರುನವು ಮಲ್ಲ ಸವಾಲು. ಈ ಸವಾಲದ ಕೆಲಸಗೂ ಕೈಪಾಡ್ನ ಅಬ್ದುಲ್ ಹಮೀದಿರಿಗೂ ಎಡ್ಡೆಪು ಬಯಕ್ಕುವೆ ಎಂದು ಪಂಡೇರು. ಅವರು 3 ಸಲ ಅವರಲ್ಲಿದ್ದಂಥ ಸೆಂಟನ್ನು ಕೊಟ್ಟು 3 ಸಲ ಮೂಸಿ ಅದನ್ನೇ ಸೆಂಟಾಗಿ ಪರಿವರ್ತನೆ ಮಾಡುವ ಶಕ್ತಿ ಇದೆ ಅಂದರೆ ಯು ವಿಲ್ ಬಿ ಎ ಗ್ರೇಟ್ ಎಕ್ಸ್ಪೆರಿಮೆಂಟೇಷನ್ ಮತ್ತು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಶುಭ ಕೋರ್ತೇನೆ ಸರ್, ಶುಭ ಆಗಲಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ನಿಮ್ಮ ವೆಂಚರ್ ಏನಿದೆ ಅದು ಕಷ್ಟದ ಕೆಲಸ. ನೀವು ಇದನ್ನು ಕೈ ಹಾಕಿದ್ದು ಇದು ಒಂದು ಇಡೀ ವರ್ಲ್ಡಿಗೆ ಪ್ರಚಾರ ಆಗಲಿ. ಬಿಕಾಸ್ ನಾವು ಫಾರಿನ್ ಕಂಟ್ರೀಸ್ಗೆಲ್ಲ ಹೋದರೆ ಫಸ್ಟು ಹೋಗೋದು ಪರ್ಫ್ಯೂಮ್ ಎಲ್ಲಿದೆ ಅಂತ ನೋಡೋದು. ಯಾಕೆಂದರೆ ಪರ್ಫ್ಯೂಮ್ ಸಿಗುವಂಥ ಜಾಗ ಇಟ್ಸ್ ನಾಟ್ ಅವೈಲೇಬಲ್ ಇನ್ ಎ ಕಾಮನ್ ಮಾರ್ಕೆಟ್. ಅದು ಭಾಳ ಹೈಲಿ ಸೊಫಿಸ್ಟಿಕೇಟೆಡ್ ಜಾಗದಲ್ಲಿ ಸಿಗೋದು, ಹೈಲಿ ಹೆಚ್ಚು ರೆಂಟ್ ಕೊಡುವಂಥ ಜಾಗದಲ್ಲಿ ಸಿಗೋದು. ಏರ್ಪೋರ್ಟು, ಏರ್ಲೈನ್ಸುಗಳಲ್ಲಿ ಹೆಚ್ಚು ಈ ಒಂದು ಬೇಡಿಕೆ ಇರತಕ್ಕಂಥ ಒಂದು ವಸ್ತು. ಹಾಗಾಗಿ ಇದು ಭಾಳ ಜನರಿಗೆ ಉಪಯುಕ್ತವಾಗಲಿ ಅಂತ ನಾನು ಶುಭ ಹಾರೈಸಿ. ಸಫಿಯಾ ಹಮೀದ್, ನಬೀಲ್ ಹಮೀದ್, ಶರೀಫ್ ಕಾಸರಗೋಡು, ಮಂಗಳದೇವಿ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರು ಹರೀಶ್ ಐತಾಳ, ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ, ಅಸ್ಗರ್ ಆಲಿ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಸಾಹಿಲ್ ರೈ ಕಾರ್ಯಕ್ರಮ ಸುಧಾರ್ತುಗಳಿಗೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ಕುಡ್ಲ ಘಟಕದ ಬ್ಲಡ್ ಬ್ಯಾಂಕ್ ವಿಶ್ವದ ಅಪರೂಪದ ಬಾಂಬೆ ಗುಂಪುದ ನೆತ್ತಿರದ ಅಗತ್ಯವನ್ನು ಒದಗಾದು ಸೀಕದಾರಿನ ಜೀವ ಒರಿಪವನ ಕಾರ್ಯೋಡು ಗೆಲ್ಮೆ ಪಡೆಯುತ್ತಾರೆ. ಸರಕಾರಿ ಲೇಡಿ ಘೋಷಣ ಆಸ್ಪತ್ರೆದ ಪ್ರಸೂತಿ ಪುಕ್ಕ ಸ್ತ್ರೀರೋಗ ವಿಭಾಗಡು ಉಲರೋಗ್ಯದ ಮರ್ದು ಪಡೆಯೊಂದಿತ್ತಿನ ಪುಂಜುವರ್ತಿಗೂ ತುರ್ತಾದು ರೆಡ್ ಯೂನಿಟ್ ಬಾಂಬೆ ಗುಂಪುದ ನೆತ್ತಿರ ಅಗತ್ಯ ಇತ್ತಂಡೆ. ಈ ನೆತ್ತಿರ ಗುಂಪು ಭಾರಿ ಕಮ್ಮಿ ಇತ್ತದು. ಊರದ ನೆತ್ತೇರು ನಿಧಿಲಿಡು ತಿಕ್ಕಂದು ನೀಡಿದವರ ಸ್ಥಿತಿಗತಿ ಗಂಭೀರ ಆದಿತ್ತಂಡೆ. ರೆಡ್ ಕ್ರಾಸ್ ಕುಡ್ಲ ಘಟಕದ ಬ್ಲಡ್ ಬ್ಯಾಂಕ್ ಕೆಲಸ ಮಲ್ಪುನಾರು ಅಪಗನೆ ರಾಜ್ಯದ ಬೇತೆ ಬೇತೆ ಭಾಗಲು ಬೊಕ ಕೈತಲ್ದ ರಾಜ್ಯುಲಿನ ನೆತ್ತೆರ್ದಾನಿಲೇನು ವಿಚಾರಿತೇರು. ಬುಡಂದೆ ನಡಪಾಯಿನ ಪ್ರಯತ್ನ ನೋಡಿದವರ ಒಡಿಪು ವಿದ್ಯಾನಗರದ ಸುಧೀರ್ ಬೊಕ ಕೇರಳದ ಕ್ರಿಸ್ಟಿ ಸ್ಯಾಮ್ ಜಾನ್ ಪನ್ಪುನ ಇರುವೀರು ದಾನಿಲೇನು ವಿಚಾರಿತಂಡು. ಈ ಇರುವೀರು ದಾನಿಲು ಕುಡ್ಲಗ್ ಬತ್ತದು ನೆತ್ತಿರ್ ದಾನ ಕೊರ್ದು ಮಾನವೀಯತೆ ತೋಜಾದಿರು. ಸರಿಯಾಯಿನ ಪೊರ್ತುಡು ಅಗತ್ಯದ ನೆತ್ತಿರ್ ಒದಗಾಯಿ ನೀಡಿದವರ ಜೀವ ರಕ್ಷಣೆ ಸಾಧ್ಯ ಆತನೆಂದು ರೆಡ್ ಕ್ರಾಸ್ ಸಂಸ್ಥೆ ತಿರುಪಾದಂಡು. ನೆತ್ತಿರ್ದಾನಿಲಿನ ಸೇವೆಯನ್ನು ಬೊಕ್ಕ ಬ್ಲಡ್ ಬ್ಯಾಂಕ್ ಕೆಲಸದಾರಿನ ಸಾಯನು ಆಸ್ಪತ್ರೆದ ವೈದ್ಯರು ಬೊಕ್ಕ ಸೀಕ್ದಾರಿನ ಕುಟುಂಬದಾಗಲು ಮೆಚ್ಚಿದೇರು. ನೆತ್ತಿರ್ದಾನ ಜೀವದಾನ ಆದಿತ್ತದು ಒಂದು ಪ್ರತಿಯೊರಿ ನಾಗರಿಕರನ ಕರ್ತವ್ಯ. ಅಪರೂಪದ ನೆತ್ತಿರ್ ಗುಂಪು ಉಪ್ಪುನಕ್ಲು ಭಾರಿ ಅಗತ್ಯ ಪೊರ್ತುಡು ಸ್ವಂತ ಉಮ್ಮಿದಿಡು ನೆತ್ತಿರ್ದಾನಗೂ ದುಂಬು ಬರುಡೊಂದು ರೆಡ್ ಕ್ರಾಸ್ ಸಂಸ್ಥೆ ಭಿನ್ನಾಯ್ತೊಂದುಂಡು. ಬಿಎನ್ಐ ಕುಡ್ಲ ಒಡಿಪು ಘಟಕದ ನಿಲೆಟ್ ಅಕ್ಟೋಬರ್ 17-16 ಮುಟ್ಟ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ಕುಡ್ಲದ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ನಡೆತೊಂದುಂಡು. ಬಿಎನ್ಐ ಕುಡ್ಲ ಒಡಿಪು ಘಟಕದ ನಿಲೆಟ್ ಅಕ್ಟೋಬರ್ 17-16 ಮುಟ್ಟ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ಕುಡ್ಲದ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ನಡೆತೊಂದುಂಡು. ಬಿಎನ್ಐ ಕುಡ್ಲ ಒಡಿಪುದ ಕಾರ್ಯತ್ವನ ನಿರ್ದೇಶಕರು ಗಣೇಶ್ ಶರ್ಮಾ ಈ ಬಗೆಟ್ ಸುದ್ದಿಕೂಟಡು ಮಾಹಿತಿ ಕೊಡದು ವ್ಯವಹಾರಡು ಒರಿಯ ಕೋರಿ ಸಾಯಬಿರಿ ಸಾಯ ಕೊರ್ಪುನೋ ಬಿಎನ್ಐ ಉದ್ದೇಶ ಹೊಸ ಉತ್ಪತ್ತಿಲೇನು ಪೊಲಬ್ ಕೊರಿಯರೆ ಒಂದೆಡ್ದು ಸಾಧ್ಯ ಆತಂಡು. ಬಿಎನ್ಐ ಕುಡ್ಲ ಒಡಿಪು ಘಟಕಡು 100 ಹೆಚ್ಚ ವಲಯಲೇನು ಬೊಕ ಕೈಗಾರಿಕೆಲಿನ ಪ್ರತಿನಿಧಿ ಆದುಪುನ 440 ಹೆಚ್ಚು ಜನ ಸದಸ್ಯರುಳ್ಳೇರು. ಕರಿನ 7 ವರ್ಷರಡು 731 ಕೋಟಿ ರೂಪಾಯಿಡ್ ಹೆಚ್ಚ ಬೊಕ ಕರಿನ 16 ತಿಂಗಳು 176 ಕೋಟಿ ರೂಪಾಯಿಡ್ ಹೆಚ್ಚ ವ್ಯವಹಾರ ನಡಪಾದನೆಂದು ಪಂಡೇರು.
ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಗುರುಕಾರ್ಯರು ಮೋಹನ್ ರಾಜ್ ಪಾತಿರ್ದು ಈ ಎಕ್ಸ್ಪೋ ಕಾರ್ಯಕ್ರಮಟು 120 ಹೆಚ್ಚ ಬೇತೆ ಬೇತೆ ವಲಯದ ಉದ್ಯಮಿಲು ಅಕ್ಲಾಕ್ಲಿನ ಉತ್ಪತ್ತಿಗಳನ್ನು ಪ್ರದರ್ಶನ ಮಲ್ಪೇರು ಒಂದೆರಡು ಕೂಡ್ಲದ ಬೇರೆ ಹೆಚ್ಚು ಆಪನೊಂದು ಪಂಡೇರು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ವಿನ್ಸಮ್ ಸೋಲಾರ್ದ ಉಮನಾಥ ಪಾತಿರ್ದು ಸಾರ್ವಜನಿಕರು ಉತ್ಪತ್ತಿ ದೆತೊಂಜಿನಲ ಮಲ್ಲೆತ್ತು ಆಂಡ ಎಕ್ಸ್ಪೋಗ್ ಬತ್ತ ತೂದು ಪೋಲೆಯನ್ನು ಪಂಡೇರು ಕಾರ್ಯಕ್ರಮದ ಲೆಪ್ಪೋಲಿನ ಬಿಡುಗಡೆ ಮಲ್ತಿರು ಪ್ರಣೀತ್ ಸಂಶುದ್ದೀನ್ ಸುನೀಲ್ ದತ್ ಪೈ ಡಾಕ್ಟರ್ ಸಚಿನ್ ಅಡ್ಕ ಸುದ್ದಿ ಕೂಟುಡಿತ್ತೇರು. ಮ್ಯಾಂಗ್ಳೂರು ಮತ್ತು ಉಡುಪಿಯಲ್ಲಿ ಜೊತೆಗೆ ಸೇರಿಯಲ್ಲಿ 440ಕ್ಕೂ ಹೆಚ್ಚು ಮೆಂಬರ್ಸು ಬಿಸ್ನೆಸ್ಸಲ್ಲಿ ನಮ್ಮ ಟೀಮಲ್ಲಿದ್ದಾರೆ ಅಲ್ಲಿ. ಸೊ ಈ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋವನ್ನು ನಾವು ನಮ್ಮ ಮೆಂಬರ್ಸ್ಗೆ ಎಲ್ಲರಿಗೂ ನಮ್ಮ ಮೆಂಬರ್ಸ್ ಯಾರಿದ್ದಾರೆ BNIಯಲ್ಲಿ ಅವರಿಗೆ ಅನುಕೂಲಕರವಾಗಲಿ ಅಂತ ಹೇಳಿ ಈ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋವನ್ನು ನಾವು ನಡೆಸ್ತಾ ಇದ್ದೀವಿ. ಇದು 4ನೇ ವರ್ಷ ನಾವು ನಡೆಸ್ತಾ ಇರೋದು. ಈ 4 ವರ್ಷದಲ್ಲಿ ನಮ್ಮ ಮಂಗಳೂರು ಮತ್ತು ಉಡುಪಿ ಮತ್ತು ಹಾಗೆಯೇ ಇಲ್ಲಿ ದಕ್ಷಿಣ ಕನ್ನಡದ ಎಲ್ಲ ನಮ್ಮ ಜನರು ನಮಗೆ ಬಹಳ ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆಯೇ ನಮ್ಮ ಬಿಸ್ನೆಸ್ ಅವ್ರಿಗೂ ಅದರಿಂದ ಅನುಕೂಲ ಆಗಿದೆ. ಇಲ್ಲಿ ಇರುವಂಥ ನಮ್ಮ ನಾಗರಿಕರಿಗೂ ಇದು ಹೆಲ್ಪ್ ಆಗಿದೆ. ಯಾಕೆಂತ ಹೇಳಿದರೆ ಹೊಸ ಹೊಸ ಪದಾರ್ಥಗಳು, ಹೊಸ ಹೊಸ ಏನು ಇದಿದೆ ಐಟಮ್ಸ್ಗಳು, ಇದನ್ನೆಲ್ಲನೂ ಪರಿಚಯಿಸೋದಕ್ಕೆ ಇದು ಒಂದು ವೆರಿ ಪ್ರೊಫೆಷ್ನಲ್ ಎಕ್ಸ್ಪೋ ಆಗಿ ಹೊಂಬಿದೆ. ಅಲ್ಲಿ 4 ವರ್ಷದಲ್ಲಿ ನಮ್ಮ ಜನರದ ಮೆಚ್ಚುಗೆಯನ್ನು ಪಡೆದಿದೆ. ಇದು 4 ವರ್ಷದಲ್ಲಿ ಇದನ್ನು ಇದೇ ಥರ ಕಂಟಿನ್ಯೂ ಮಾಡೋದಕ್ಕೋಸ್ಕರ ನಾವು ಇನ್ನೂ ಉತ್ಸುಕರಾಗಿದ್ದೀವಿ. ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗೋದಕ್ಕೆ ನಾವು ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಬೇತೆ ಬೇತೆ ಸೀಕದ ಬಗೆಟ್ ಇಂಗ್ಲಿಷ್ ಬೋಡಾಯ್ನಾಥ್ ಬೂಕ್ಲು ಬೈದನ್ ಆಂಡ ಕನ್ನಡ ಭಾಷೆ ಬಾರಿ ಕಮ್ಮಿಂದು ಚಿತ್ರದುರ್ಗದ ಪ್ರೊಫೆಸರ್ ಡಾಕ್ಟರ್ KS ಪವಿತ್ರ ಪಂತೇರ್ ದೇರ್ಲಕಟ್ಟೆದ KS ಹೆಗ್ಡೆ ಆಸ್ಪತ್ರೆದ ಸಭಾಂಗಣೋಡು ಚಂದ್ರಕಲಾ ನಂದಾವರದಾರ್ಯರ್ನ ಬೂಕ್ ಬಿಡುಗಡೆ ಕಾರ್ಯಕ್ರಮಟು ಆರು ಪಾತೇರಿಯರು. ಹಿರಿಯ ಚಿಂತಕರು ಬುಕ ಸಾಹಿತಿ ಚಂದ್ರಕಲಾ ನಂದಾವರ ಕಂಡನಿ ಡಾಕ್ಟರ್ ವಾಮನ ನಂದಾವರ ಮೇರ್ನ ಡಿಮೆನ್ಷಿಯಾ ಅಲ್ಜಿಮಸ್ ಸೀಕದ ಅನುಭವ ಯಾನದ ಬಗೆಟ್ ಬರೆತ್ನ ಕಾಲ ಕಟ್ಟಿದ ಕನಸು ಬೂಕು ಬಿಡುಗಡೆ ರೇಸು ದೇರ್ಲ ಕಟ್ಟಿದ KS ಹೆಗ್ಡೆ ಆಸ್ಪತ್ರೆದ ಚಿಂತನ ಸಭಾಂಗಣ ನಡತಂಡು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿದ ನಿಲೆಟ್ ಕಾರ್ಯಕ್ರಮ ಅಟ್ಟಣೆ ಮಲ್ತಿತ್ತೇರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಉತ್ತುಕುಲಪತಿ ಡಾಕ್ಟರ್ MS ಮೂಡಿತಾಯ ಬೂಕ್ ಬಿಡುಗಡೆ ಮಲ್ತೇರು. ಚಿತ್ರದುರ್ಗ BMCH ಮನೋವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಡಾಕ್ಟರ್ KS ಪವಿತ್ರ ಪಾತಿರ್ದು ಇಂಗ್ಲಿಷ್ ಬೇತೆ ಬೇತೆ ಸೀಕ್ದ ಚಿತ್ರಣ ಕಟ್ಟದ ಕೊರ್ಪುನ ಬೋಡಾಯ್ನಾಥ್ ಬೂಕುಲು ಬೈದಂಡು ಆಂಡ ಸೀಕ್ದಕ್ಲಿನ ಆತ್ಮೀಯರ್ನ ಅನುಭವದ ಕಥನಲು ಕನ್ನಡಡು ಬೈದ್ನವು ಭಾರಿ ಕಮ್ಮಿ. ಚಂದ್ರಕಲಾ ಬರೆತನವು ಬಜ್ಜಿ ಅನುಭವ ಕಥನ ಮಾತ್ರ ಅತ್ತಂದೆ ಅವು ಒಂಜಿ ಸಾಹಿತ್ಯ ಕೃತಿ ಆದುಂಡೊಂದು ಪಂಡಿರು. ದೇರ್ಲ ಕಟ್ಟಿದ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಪ್ರೊಫೆಸರ್ ಡಾಕ್ಟರ್ ಸುಮಲತಾ R. ಶೆಟ್ಟಿ ಎನಪಯ ವಿಶ್ವವಿದ್ಯಾನಿಲಯದ ಹಿರಿಯ ನಾಗರಿಕರ ವಿಭಾಗದ ಮುಖ್ಯಸ್ಥರು ಬೊಕ ಸಂಶೋಧಕರು ಡಾಕ್ಟರ್ ಪ್ರಭಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರು. ಸೃಜನಶೀಲ ಮನಸ್ಸು, ಅವರು ಎಷ್ಟು ಕಥೆಗಳನ್ನು ಬರೆದಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ, ಪ್ರಬಂಧಗಳನ್ನು ಬರೆದಿದ್ದಾರೆ, ಚಿಂತನೆಗಳನ್ನು ಅವರು ಮಾತನಾಡಿದ್ದಾರೆ, ಅದನ್ನೆಲ್ಲ ಆ ಪಟ್ಟಿಯನ್ನು ನಾವು ಕೇಳಿದ್ವಿ. ಅಂತಹ ಸೃಜನಶೀಲ ಮನಸ್ಸು ಇಲ್ಲಿ ಕೆಲಸ ಮಾಡಿ ಕೇವಲ ಒಂದು ಅನುಭವವಾಗಿ ಒಂದು ವೈಯಕ್ತಿಕವಾದ ಒಂದು ಘಟನೆಯಾಗಿ ಆಗೋದಕ್ಕೆ ಸೀಮಿತವಾಗಿಸಿದೆ. ಒಂದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನುವಂತಹ ಮಾತನ್ನ C.G. ಯೂಂಗ್ ಅನ್ನುವಂತಹ ಮನೋವಿಜ್ಞಾನಿ ಹೇಳ್ತಾನೆ. ಅಂದ್ರೆ ನಮಗೆಲ್ಲರಿಗೂ ಕೂಡ ಒಂದು ಸಮಷ್ಟಿ ಪ್ರಜ್ಞೆ ಅನ್ನುವಂಥದ್ದಿದೆ ಅಂತ. ಇದು ಅಂಟಿಕೊಂಡಾಗ ಆದಂತಹ ಈ ಸಂದರ್ಭಗಳನ್ನು ಬಹುಶಃ ಬರಿಬೇಕು ಎನ್ನುವಂಥ ಒಂದು ಛಲದಿಂದ ಬರೆದಾಗ ಆದಂತಹ 2 ವಿಷಯಗಳನ್ನು ಈಗಾಗಲೇ ಮೊದಲಿನ ಸೆಷನ್ ಅಲ್ಲಿ ಡಾಕ್ಟರ್ ಪವಿತ್ರ ಮಾತಾಡಿದ ಹಾಗೆ ಬರವಣಿಗೆ ಎನ್ನುವುದು ಸ್ವಾಂತ ಸುಖಾಯ ಅಂತ ಯಾವಾಗಲೂ ಹೇಳ್ತಾರೆ. ಆದರೆ ಸ್ವಾಂತ ಸುಖಾಯ ಆದ ಮೇಲೆ ಅದು ಸಮಾಜಮುಖಿಯಾಗಿರ್ತದೆ. ಅದರ ಬದ್ಧತೆ ಸಮಾಜಕ್ಕೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಎನ್ನುವುದು ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಒಪ್ಪಿಕೊಂಡವರು ಮತ್ತು ಅದೇ ತತ್ವದ ಹಿನ್ನೆಲೆಯಲ್ಲಿ ಬರೆಯುವಂಥವಳು. ಈ ಜೀವನದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅದು ಬಾಲ್ಯ ಇರ್ಬೋದು, ಕೌಮಾರ್ಯ ಇರ್ಬೋದು, ಯೌವನ ಇರ್ಬೋದು ಅಥವಾ ವೃದ್ಧಾಪ್ಯ ಇರ್ಬೋದು, ತುಂಬ ಸಹಜವಾದ ಬದಲಾವಣೆಗಳು ನಮ್ಮೊಳಗಡೆ ಆಗ್ತದೆ. ಆ ಬದಲಾವಣೆಗಳನ್ನೆಲ್ಲ ಅಂಥವರ ಕವಿಗಳು, ಸಾಹಿತಿಗಳು ಆ ಅನುಭವಗಳನ್ನು ಒಬ್ಬರಿಂದ ಅವರ ಅನುಭವಗಳನ್ನು ಇನ್ನೊಬ್ಬರಿಗೆ ಅವರು ದಾಟಿಸ್ತಾರೆ. ಶಬರಿಮಲೆ ಅಯ್ಯಪ್ಪ ಸನ್ನಿಧಾನಡು ದ್ವಾರಪಾಲಕರ್ನ ಮೂರ್ತಿದ ಮೇಲುಮುಚ್ಚಿಗೆದ ಬಂಗಾರ ಕಂಡದಕ್ಕೆ ವಿರೋಧ ತೋಜಾದ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ದಕ್ಷಿಣ ಕನ್ನಡದ ನಿಲಿಟ್ಟು ಕುಡ್ಲಡ್ ಪ್ರತಿಭಟನೆ ನಡಪಾದೇರು. ಶಬರಿಮಲೆ ಅಯ್ಯಪ್ಪ ಸನ್ನಿಧಾನಡು ದ್ವಾರಪಾಲಕರ್ನ ಮೂರ್ತಿದ ಮೇಲುಮುಚ್ಚಿಗೆದ ಬಂಗಾರ ಕಂಡದಕ್ಕೆ ವಿರೋಧ ತೋಜಾದ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ
ದಕ್ಷಿಣ ಕನ್ನಡದ ನೀಲಟೆ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಯಿರಿ. ಕೇರಳ ಬೊಕ್ಕ ಬೇತೆ ರಾಜ್ಯಗಳ ದೇವಸ್ಥಾನಗಳಿನ ರಕ್ಷಣೆ ಮಲ್ಪೆರೆ ಕೇಂದ್ರ ದೇವಸ್ವ ಮಂಡಳಿ ಕಟ್ಟೆರೆ ನನದ ಸಂಸತ್ದ ಅಧಿವೇಶನಡು ಮಸೂದೆ ಕನೆರೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂದ ನಿಲಟೆ ಕೇಂದ್ರ ಸರ್ಕಾರಗೂ ಭಿನ್ನೈತೊಂಡಿರು. ಕಮ್ಯುನಿಸ್ಟ್ ಸರ್ಕಾರ ಬೊಕ್ಕ ಐತ ದೇವಸ್ವ ಮಂಡಳಿ ಹಿಡಿದು ಶಬರಿಮಲೆ ಬೊಕ್ಕ ಬೇತೆ ದೇವಸ್ಥಾನ ಹಿಡಿದು ಬಂಗಾರ ಖಂಡದ್ನೇನು ಸಿಬಿಐ ಹಿಡಿದು ತನಿಖೆ ಮಲ್ಪಂಚಲ ಕೇಂದ್ರ ಸರ್ಕಾರಗೂ ಭಿನ್ನೈತೊಂಡಿರು. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ದಕ್ಷಿಣ ಕನ್ನಡದ ಗುರುಕಾರ್ಯರು ಗಣೇಶ್ ಪೊದುವಾಲ್ ಪ್ರತಿಭಟನೆ ಪಾತಿರ್ದು ಶಬರಿಮಲೆ ಸನ್ನಿಧಾನಡು ಖಂಡದ್ನ ನಿಜಕ್ಕಳ ಬೇಜಾರದ ಸಂಗತಿ ಅಯ್ಯಪ್ಪ ಸಂಗಮ ಕಾರ್ಯಕ್ರಮಕ್ಕಾದ 9 ಕೋಟಿ ರೂಪಾಯಿ ಖರ್ಚು ಮಲ್ತದೇರು 5 ಲಕ್ಷ ರೂಪಾಯಿ ಬೆಲೆತ ತೆನಸ ವಸ್ತ್ರನ ಖಜಾವದ ರಾಶಿಗೆ ದಕ್ಕದೇರು. ಕಮ್ಯುನಿಸ್ಟ್ಲೆನ ಮಿತ್ತು ಅಯ್ಯಪ್ಪ ದೇವರಿಗೆ ಖಂಡಿತ ಕೋಪ ಒಪ್ಪು. ಕಮ್ಯುನಿಸ್ಟ್ ಪಕ್ಷನು ಕೇರಳದ ಹಿಂದುಳು ಅರೇಬಿಯನ್ ಕಡಲಿಗೆ ಕನತು ದಕ್ಕುವೇರು ಅವಂದು ಸತ್ಯ ಅಂದು ಪಂಡೇರು. ಸಂಘದ ಜಿಲ್ಲಾ ಒತ್ತು ಗುರುಕಾರ್ದಿ ಕಾತ್ಯಾಯಿನಿ ರಾವ್, ಕಾರ್ಯಂತಿರು ಶರತ್ ಕೆಂಬ, ಪಣವ್ ಗುರುಕಾರ್ಯರು ಆನಂದ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ದ ಶಿವಾನಂದ ಮೆಂಡನ್, ಮೋಹನ್ ಪಡೀಲ್, ಮೋಹನ್ ಬರ್ಕೆ, ಮಾಧವ ಪುತ್ತೂರು ಪಾಕಜನ ಅಯ್ಯಪ್ಪ ಭಕ್ತರು ಸಭೆಟಿದ್ದೀರಿ. ಈ ಕಳ್ಳ ತಿರುವಿದಾಗೂರು ದೇವಸ್ವ ಮಂಡಳಿ ಅದನ್ನು ಡಿಸಾಲ್ವ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರದ ಮುಂದಿನ ಲೋಕಸಭಾ ಅಧಿವೇಶನದಲ್ಲಿ ಹೊಸ ಬಿಲ್ ಪಾಸ್ ಮಾಡಿಕೊಂಡು ಕೇಂದ್ರ ಸರ್ಕಾರದ ದೇವಸ್ವ ಮಂಡಳಿಯನ್ನು ರಚನೆ ಮಾಡಬೇಕು. ಈ ಕಳ್ಳರಿಗೆನ್ನು ನಮ್ಮ ದುಡ್ಡು ಮುಟ್ಲಿಕ್ಕೆ ಬಿಡಬಾರದು. ಹಾಗೆ ನಾನು ಅಯ್ಯಪ್ಪ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ಕಮ್ಯುನಿಸ್ಟು ದೇವರ ಚಿನ್ನವನ್ನು ಇಡೀ ಕೇರಳದಲ್ಲಿ ಕದ್ದು ತಿಂದ ಕಮ್ಯುನಿಸ್ಟರಿಗೆ ತಕ್ಕ ಶಿಕ್ಷೆ ದೇವರು ಕೊಡಬೇಕು. ನಾನು ಎಲ್ಲರೂ ಪ್ರಾರ್ಥನೆ ಮಾಡಿ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಪೊಲೀಸರೇ ಕಳ್ಳರಾದ್ರೆ ಯಾರು ಅದನ್ನ ಹಿಡಿಯುವವರು? ಕಳ್ಳರನ್ನು ಹಿಡಿಯುವವರು ಯಾರು? ಹಾಗಾಗಿ ಇದನ್ನ ಕೇಂದ್ರ ಸರ್ಕಾರವೇ ಸ್ವ ಇಚ್ಛೆಯಿಂದ ಮುಂದೆ ಬಂದು ಆ ಕೇರಳದಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಚಿನ್ನವನ್ನು ಏನು ಕದ್ದಿದ್ದಾರೆ ಕಳ್ಳರು, ಅವರನ್ನು ಹಿಡಿಬೇಕು. ಪುನರಬ್ಬಿ ಅಯ್ಯಪ್ಪ ದೇವರ ಆ ಏನು ಚಿನ್ನ ಇದೆ ಅದನ್ನು ತಲುಪಿಸುವಂತ ಕೆಲಸಗಳಾಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. 4ನೇ ವರ್ಷದ ದುಬೈ ಗಡಿನಾಡ ಉತ್ಸವ 2025 ಅಕ್ಟೋಬರ್ 21 ಬೈಯಗ್ ಔದ್ ಮೇಥ್ದ ಗ್ಲಾಂಡರ್ ಅಂತಾರಾಷ್ಟ್ರೀಯ ಶಾಲೆ ಸಭಾಂಗಣಡು ನಡಪೇರೆತ್ತಿದೆ. ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಡಪಾದಿದೆ. 4ನೇ ವರ್ಷದ ದುಬೈ ಗಡಿನಾಡ ಉತ್ಸವ 2025 ಅಕ್ಟೋಬರ್ 21 ಬೈಯಗ್ ಔದ್ ಮೇಥ್ದ ಗ್ಲಾಂಡರ್ ಅಂತಾರಾಷ್ಟ್ರೀಯ ಶಾಲೆ ಸಭಾಂಗಣಡು ನಡಪೇರೆತ್ತಿದ್ದು ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಡೆತಿದೆ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಗಲ್ಫ್ದ ಗುರುಕಾರ್ಯರು ಅಶ್ರಫ್ ಶಾ ಮಾಂತೂರು ಪೋಸ್ಟರ್ ಬಿಡುಗಡೆ ಮಂತದ್ದು ಎಡ್ಡೆಪ್ಪು ಬಯಕೇರು. ದುಬೈ ಘಟಕದ ಅಮರ್ ದೀಪ್ ಕಲುರಾಯ ಗುರುಕಾರ್ಮ ವಹಿಸಿದ್ದರು. ಉದ್ಯಮಿ ಮಂಜುನಾಥ ರಾಜನ್, ನಿರೂಪಕಿ ಆರತಿ ಅಡಿಗ, ಶಾರ್ಜಾ ಕರ್ನಾಟಕ ಸಂಘದ ದುಂಬುದ ಗುರುಕಾರ್ಯರು ನೋಯಲ್ ಅಲ್ಮೆಡ ಮಲ್ಲಬಿನಿರಾದ್ ಪಾಲ್ಗೊಂಡಿರು. ಕುಡ್ಲದ ಮಂಗಳ ಸ್ವಿಮ್ಮಿಂಗ್ ಸಂಸ್ಥೆದ 35ನೇ ವರ್ಷಾಚರಣೆಯಲ್ಲಿ ಕೂಡ ಅಕ್ಟೋಬರ್ 14 ಕುಡ್ಲದ ಮಹಾನಗರ ಪಾಲಿಕೆ ನೀಂದುನಕ್ಕೆದುಟು ರಾಜ್ಯ ಮಟ್ಟದ ಮೆಡಲಿಸ್ಟ್ ಬೊಕ್ಕ ನಾನ್ ಮೆಡಲಿಸ್ಟ್ ನೀಂದುನ ಪಂತ ದಿವೊಂದುಂಡು ಮಂಗಳ ಈಜು ಸಂಸ್ಥೆದ ಗುರುಕಾರ್ಯರು ಪ್ರಮುಖ ರೈ ಪಂತೇರು. ಕುಡ್ಲದ ಮಂಗಳ ಈಜು ಸಂಸ್ಥೆದ ಗುರುಕಾರ್ಯರು ಪ್ರಮುಖ ರೈ ಕುಡ್ಲಡ ಸುದ್ದಿಕೂಟುಡು ಪಾತಿರದು ರಾಜ್ಯದ ಪ್ರತಿಷ್ಠಿತ ನೀಂದುನ ಕೆದ್ದುಟು ಒಂಜಿ ಆದುಪ್ಪುನ ಕುಡ್ಲದ ಮಂಗಳ ನೀಂದುನ ಕೆದುಕು 35 ವರ್ಷ ಆಯ್ನಲೆ ಕೂಡು ಅಕ್ಟೋಬರ್ 14 ಮಂಗಳ ಸ್ಟೇಡಿಯಂ ಕೈತಲ್ ಕುಡ್ಲ ಮಹಾನಗರ ಪಾಲಿಕೆದ ನೀಂದುನ ಕಿದುಟು ರಾಜ್ಯ ಮಟ್ಟದ ಮೆಡಲಿಸ್ಟ್ ಬೊಕ್ಕ ನಾನ್ ಮೆಡಲಿಸ್ಟ್ ನೀಂದುನ ಪಂತದಿ ಒಂದುಂಡು ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪದಕ ಗೆಂದಿನಕ್ಲು ಸೇರಿದು 350 ಜನ ನೀಂದುನ ಬಿರ್ಸೇರು ಬೊಕ್ಕ 50 ಹೆಚ್ಚ ತೀರ್ಪು ಕೊರ್ಪುನಕ್ಲು ಪಾಲ್ದೆತೊನ್ನ ಅಂದಾಜು ಉಂಡು. ಬೇತೆ ಬೇತೆ ಪ್ರಾಯದಕ್ಲಿನ ಒಟ್ಟು 18 ವಿಭಾಗಲಿಡು ಈ ಪಂತ ನಡಪುಡು. ಹಾಕಿ ಗುಬ್ಬುದ ಬಿರ್ಸೆ ಪದ್ಮಶ್ರೀ ಪ್ರಶಸ್ತಿ ಪಡೆತನ ಧನ್ರಾಜ್ ಪಿಳ್ಳೆ ಗುಬ್ಬುದ ಕೂಟ ಉದೀಪನ ಮಲ್ಪುವೆಂದು ಪ್ರಮುಖ ರೈ ಪಂಡೇರು. ಮಂಗಳ ನೀಂದುನ ಸಂಸ್ಥೆದ ಕಾರ್ಯಂತರಿ ಎಂ ಶಿವಾನಂದ ಗಟ್ಟಿ, ಮುಖ್ಯ ಕಲ್ಪವನಾರ್ ಶಿಶಿರ್ ಎಸ್ ಗಟ್ಟಿ ಸುದ್ದಿಕೂಟ ಉಡಿತೇರು. ಇದೇ ತಿಂಗಳ ಭಾನುವಾರ 12ನೇ ತಾರೀಕು ಮಂಗಳ ಸ್ವಿಮ್ಮಿಂಗ್ ಪೂಲಲ್ಲಿ ನಡೆಸಲು ನಾವು ಇಚ್ಛಿಸಿದ್ದೇವೆ. ಎಲ್ಲ ಮಕ್ಕಳಿಗೆ ಆಪರ್ಚುನಿಟಿ ಸಿಗಬೇಕಂತ ಫಸ್ಟ್ ಟೈಮ್ ಮಂಗಳೂರಲ್ಲಿ ಮಾಸ್ಟರ್ಸ್ ಮತ್ತು ಮೆಡಲಿಸ್ಟ್ ಮತ್ತು ನಾನ್ ಮೆಡಲಿಸ್ಟ್ 3 ಜೊತೆಗೆ ಮಾಡ್ತಾ ಇದ್ದೇವೆ. ಒಟ್ಟು 89 ಈವೆಂಟ್ಸ್ ಇದೆ. ಜೊತೆಗೆ ಬೇರೆ ಬೇರೆ 100 ಫ್ರೀ ಸ್ಟೈಲ್, 50 ಫ್ರೀ ಸ್ಟೈಲ್ ಮತ್ತು 50 ಬಟರ್ಫ್ಲೈ, 50 ಬ್ಯಾಕ್ ಸ್ಟ್ರೋಕ್, ಹಾಗೆ ತುಂಬ ಡಿಫ್ರೆಂಟ್ ಈವೆಂಟ್ಸ್ ಮತ್ತು ರಿಲೇ ಕೂಡ ಇದೆ. ಟೋಟಲ್ 350 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ. ತುಳುವಾಳ ಬಲಿಯೇಂದ್ರನು ತುಳುನಾಡಿಗೆ ಎದುಕೊನ್ನ ದೀಪಾವಳಿ ಪರ್ಬದ ಗೌಜಿ ಮುಟ್ಟ ಬರ್ನಂಡು. ಈ ಸರ್ತಿ 25ನೇ ವರ್ಷದ ನಮ್ಮ ಕೂಡ್ಲ ಗೂಡುದೀಪ ಪಂತ ಅಕ್ಟೋಬರ್ 14 ಐತರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನೋಡು ನಡಪಾಂಡು. ಗೂಡುದೀಪ ಕನಲೆ ಬಂಗಾರದ ಪದಕ ಗೆಂದಲೆ.
ಸಂತಗೂ ಕುದ್ರೋಳಿ ಕ್ಷೇತ್ರಗೂ ನಮ್ಮ ಕುಲ ಸಂತಗೂ. ದೀಪಾವಳಿ ತುಡರ ಪರ್ಬುಡು ಓ ವಿಶೇಷ ಪಂಡ ಓ ಗೂಡು ದೀಪ ಬೊಕ್ಕ ತಿಬಿಲೆ ಬೊಳ್ಪು ತುಳುವಾಲ ಬಲಿಯೇಂದ್ರನು ತುಳುನಾಡಿಗೆ ಎದುಕೊನ್ನ ದೀಪಾವಳಿ ಪರ್ಬದ ಗೌಜಿಡು ನಮ್ಮ ಕುಡ್ಲ ವರ್ಷಲ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಗೂಡುದೀಪ ಪಂಥ ನಡಪೊಂದು ಬೈದಿದೆ. ಈ ಸರ್ತಿ 26ನೇ ವರ್ಷದ ನಮ್ಮ ಕುಡ್ಲ ಗೂಡುದೀಪ ಪಂಥ ಅಕ್ಟೋಬರ್ 14 ಐತರ ಬಯ್ಯ 4 ಗಂಟೆಗೆ ಕುದ್ರೋಳಿ ಕ್ಷೇತ್ರಡು ಶುರುವಾಗೊಂಡು ಗೂಡುದೀಪೊಲಡು ಉಮೇದು ಉಪ್ಪುನ ಅಭಿಮಾನಿಲು ಅಕ್ಲೇ ಇಲ್ಲಡ್ ತಯಾರು ಮಲ್ತನ ಗೂಡುದೀಪೊಲಿನ ಕರತದು ಪಂತೊಡು ಪಾಲ್ದೆ ತಂದು ಬಂಗಾರದ ಪದಕ ಗೆಂದುಲಿ. ಸಂಪ್ರದಾಯದ ಆಧುನಿಕ ಪಂಡ ಇತ್ತದ ಮಠದ ಬುಕ ಪ್ರತಿಕೃತಿ ಪಂಡ ಮಾದರಿ ಪಡಿಯಚ್ಚಿ ಇಂಚ ಮೂಜಿ ಎಗ್ಗಲಿಡು ಗೂಡುದೀಪ ಪಂಥ ನಡಪೆರ ಉಂಡು. ಬಯ್ಯ 4 ಗಂಟೆಗೆ ಕಾಪಂದೆ ಆಯ್ನಾತ್ ಬೇಗ ಬತ್ತದು ಪುದರ ಕೊರುಂಡ ಎಡ್ಡೆ ಪಂಥದ ಮುಗಿತಲ ಇನಾಮ ಕುರುಪನ ಲೇಸು ರಾತ್ರಿ 8 ಗಂಟೆಗೆ ಶುರುವಾಯಿರುತ್ತದೆ. ಐಟ್ ಬೇತೆ ಬೇತೆ ಪ್ರಶಸ್ತಿಯನ್ನು ಸಾಧಕರೇ ಕುರುಪುಂಡು. ತುಳು ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ಮಲ್ಲಮಟ್ಟದ ಸಾಧನೆ ಮಲ್ತನಕ್ಲಿಗೆ ನಮ್ಮ ಕುಡ್ಲ ಪ್ರಶಸ್ತಿ ಜಿಲ್ಲೆ ರಾಜ್ಯ ದೇಶ ಪಿದೈ ದೇಶಲೆಡು ಪುದರ್ ಪೋಯಿನ ತುಳುವೆರಿಗೆ ನಮ್ಮ ತುಳುವೆರ ಪ್ರಶಸ್ತಿ ಸಾಧನೆ ಮಲ್ತಿನ ಸಂಸ್ಥೆಗೆ ಬಿಪಿ ಕರ್ಕೇರ ಸೇವಾ ಪ್ರಶಸ್ತಿ ಪೊಂಜವಾದ ಮಲ್ಲ ಸಾಧನೆ ಮಲ್ತನಕ್ಲೆಗ್ ಲಕ್ಷ್ಮೀ ಬಿಪಿ ಕರ್ಕೇರ ಪ್ರಶಸ್ತಿ ಸಮ್ಮಾನದ ಮರ್ಯಾದಿ ಸಾಧಕೇರು ಜೋಕ್ಲೆಗ್ ಪ್ರಶಸ್ತಿ ಇಂಚ ತರಾವರಿ ಪ್ರಶಸ್ತಿಲೇನು ಈ ಪೊರ್ತುಡು ಕೊರ್ಪುಂಡು. ಪಂಥದ ಮೂಜಿ ಎಗ್ಗಲೆಡು ಒಟ್ಟು ಆಜಿ ಬಂಗಾರದ ಪದಕ ಬೊಕ ಮೂಜಿ ಬೊಳ್ಳಿದ ಪದಕ ಪ್ರೋತ್ಸಾಹಕ ವಿಶೇಷ ಪ್ರೋತ್ಸಾಹಕ ಹೆಚ್ಚ ಗೂಡುದೀಪ ಕನತ್ತನಕ್ಲೆಗೆ ಇನಾಮು ಬಯ್ಯ 5 ಗಂಟೆದೊಲೈ ಗೂಡುದೀಪ ಕನತ್ತನಕ್ಲೆಗೆ ಅದೃಷ್ಟ ಚೀಟಿ ಇತ್ತದೆ. ವಿಶೇಷ ಇನಾಮು ಇಂಚ 100 ಹೆಚ್ಚ ಇನಾಮುಲು ನಿಕ್ಲೆಗಾದ ಕಾತೊಂದುಂಡು. ಬಲೆ ಗೂಡುದೀಪ ಕನಲೆ ಬಂಗಾರದ ಪದಕ ಗೆಂದಲೆ. ಕನ್ನಡ ಪರವೈನ ಸಂಘಟನೆಗಳಿಗೆ ರಾಜ್ಯ ಸರ್ಕಾರ ಸಹಾಯಪಣವು ಕೊರ್ದು ಪ್ರೋತ್ಸಾಹ ಕೊರಡುಂದು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ಗುರುಕಾರ್ಯರು ಬಸವರಾಜ್ ಗುರಿಕಾರ್ ಪಂತೇರು ಕುಡ್ಲಡ್ ಗುರುವಾರ ಅನಿವಾಸಿ ಕನ್ನಡಿಗರ್ನ ರಡ್ಡನೇ ಬೊಕ್ಕ ಹೊರನಾಡ ಕನ್ನಡಿಗರ್ನ ಸಮ್ಮೇಳನ ಉದಿಪನ ಮಲ್ತದು ಆರು ಪಾತೇರಿಯರು. ಕುಡ್ಲದ ಕುದ್ಮುಲ್ ರಂಗರಾವ್ ಪುರಭವನೋಡು ಗುರುವಾರ ಪ್ರಭಾಕರ ಅಂಬಲತೆರೆ ಶಾರ್ಜ ನಿಂಪುದ ವೇದಿಕೆಡು ಅನಿವಾಸಿ ಕನ್ನಡಿಗರ್ನ ರಡ್ಡು ಸಮ್ಮೇಳನ ಬೊಕ್ಕ ಪಿದೈನಾಡ ಕನ್ನಡಿಗರ್ನ ಸಮ್ಮೇಳನ ಅಟ್ಟಣೆ ಆದಿತ್ತಂಡು. ಅನಿವಾಸಿ ಕನ್ನಡಿಗರ್ನ ಸಮ್ಮೇಳನ ಸಮಿತಿ ಗುರುಕಾರ್ಯರು ಬೊಕ್ಕ ಹೃದಯ ವಾಹಿನಿ ಪತ್ರಿಕೆ ಸಂಪಾದಕರು ಕೆಪಿ ಮಂಜುನಾಥ ಸಾಗರ ಎದುಕೊಂದು ಸುರುತ ಪಾತ್ರ ಪಂಡಿರು. ಯುಎಇ ದುಬೈದ ಅನಿವಾಸಿ ಕನ್ನಡಿಗರು ದುಂಬುದ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ಗುರುಕಾರ್ಮಿಡು ಅಖಿಲ ಭಾರತ ಶಿಕ್ಷಕರ್ನ ಫೆಡರೇಷನ್ ಗುರುಕಾರ್ಯರು ಬಸವರಾಜ್ ಗುರಿಕಾರ್ ರಡ್ಡನೇ ಅನಿವಾಸಿ ಕನ್ನಡಿಗರ್ನ ಬೊಕ್ಕ ಪಿದೈನಾಡ ಕನ್ನಡಿಗರ್ನ ಸಮ್ಮೇಳನ ಉದಿಪನ ಮಲ್ತೇರು. ಬಸವರಾಜ್ ಗುರಿಕಾರ್ ಪಾತಿರ್ದು ಕನ್ನಡ ಪರವೈನ ಸಂಘಟನೆಗಳಿಗೆ ರಾಜ್ಯ ಸರ್ಕಾರ ಸಹಾಯಪಣವು ಕೊರದು ಪ್ರೋತ್ಸಾಹ ಕೊರಡು ಕನ್ನಡ ಒರಿಪವನ ದಿಟ್ಟಿಡು ಮಂಜುನಾಥ ಎಜುಕೇಷನ್ ಟ್ರಸ್ಟ್ ಬೊಕ್ಕ ಎಸ್ಕೆ ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ ಜೊತೆ ಸೇರ್ಗಡೆ ಎಡ್ಡೆ ಕಾರ್ಯಕ್ರಮ ದಿವೊಂದೇರು. ದೇಶದ ಬೇತೆ ರಾಜ್ಯಲೆಡು ಬೊಕ್ಕ ಲೋಕದ ಬೇತೆ ದೇಶಲೆಡು ಕನ್ನಡ ಭಾಷೆ ಒರಿಯೋಡು ಪಂಡೇರು. ಬೇತೆ ರಾಜ್ಯ ಬೊಕ್ಕ ಪಿದೈ ದೇಶಲೆಡು ಇತ್ತೊಂದು ಸಾಮಾಜಿಕ ಕಾರ್ಯಗಳನ್ನು ಮಲ್ತೊಂದು ಗುಮನ ಒಯ್ತದ್ನ ಐವೇರು ಖಂಡನೆ ಬುಡಿದಿಗೂ ಗೋಲ್ಡನ್ ಕಪಲ್ ಮರ್ಯಾದೆ ಸಮ್ಮಾನ ಮಲ್ತೇರು. ಶಾಸಕರು ವೇದವ್ಯಾಸ ಡಿ ಕಾಮತ್ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಬಿನ್ನಿರಾದ ಪಾಲ್ದೆಂದು ಎಡ್ಡೆಪ್ಪು ಬೈಕೇರು. ಡಾಕ್ಟರ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ಗುರುಕಾರ್ಮಿದ ಭಾಷಣ ಮಲ್ತೇರು. ಕಡೀರ್ದ ಅನಿವಾಸಿ ಕನ್ನಡಿಗರ್ನ ಸಮ್ಮೇಳನದ ಗುರುಕಾರ್ಯರು ಸರ್ವೋತ್ತಮ ಶೆಟ್ಟಿ ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ರಾಮ್ ಕೆ ಶಿರೂರು ರಾಧಾಕೃಷ್ಣ ಶೆಟ್ಟಿ ಯೋಗೀಶ್ ಶೆಟ್ಟಿ ಸಮ್ಮೇಳನ ಉದಿಪ್ಪನ ಲೇಸಿಡು ಪಾಲ್ದೆತೊಂಡೇರು. ನಾಗರಾಜ್ ಬಜಾಲ್ ಪ್ರತಿಭಾ ಸಾಲೆನ್ ಕಾರ್ಯಕ್ರಮ ಸುಧಾರ್ತೇರು. ಆರಿಫ್ ಯುಆರ್ ಸೌಮ್ಯ ಸಂದೇರು. ಇವತ್ತು ಕನ್ನಡ ಉಳಿಬೇಕು ಬೆಳಿಬೇಕು ಅಂತಕ್ಕಂಥದ್ದನ್ನು ನಾವು ಕರ್ನಾಟಕದಲ್ಲಿ ಇದ್ದವರು ಎಲ್ಲರೂ ಹೇಳ್ತೀವಿ. ಹೊರನಾಡ ಕನ್ನಡಿಗರಿಗೆ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡದ ಒಂದು ಉಳಿವಿನ ಬಗ್ಗೆ ಕನ್ನಡದ ಭಾಷೆಯ ಅಭಿವೃದ್ಧಿಯ ಬಗ್ಗೆ ಇಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವುದರ ಮುಖಾಂತರ ಒಂದು ಹೊಸ ಸಂಚಲನವನ್ನು ಮಂಜುನಾಥ್ ಸಾಗರ್ ಅವರು ಮತ್ತು ಅವರ ಟೀಮ್ ಮಾಡ್ತಾ ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳಿಗೆ ರಾಜ್ಯ ಸರ್ಕಾರ ವಿಶೇಷವಾಗಿ ತನ್ನದೇ ಆದಂಥ ಒಂದು ಸಹಾಯಧನವನ್ನು ನೀಡತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು. ಇವತ್ತು ಕನ್ನಡ
ಕೇವಲ ಕರ್ನಾಟಕದಲ್ಲಿ ಉಳಿದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಅದು ಬೇರೆ ರಾಜ್ಯದಲ್ಲಿಯೂ ಸಹ ಬೆಳಿಬೇಕು, ಉಳಿಬೇಕು. ಬೇರೆ ದೇಶದಲ್ಲಿಯೂ ಸಹ ನಮ್ಮ ಕನ್ನಡದ ಕಂಪನ ಎಲ್ಲ ಕಡೆ ಕಾಣ್ತಾ ಇರಬೇಕು. ಕಣ್ಣರೆಪ್ಪೆ ತೆರೆದರೆ ಜನನ, ಶಾಶ್ವತವಾಗಿ ಮುಚ್ಚಿದರೆ ಮರಣ. ಈ ಕಣ್ಣರೆಪ್ಪೆ ತೆರೆದು ಮುಚ್ಚುವ ನಡುವಿನ ಕ್ಷಣಗಳೇ ಜೀವನ. ಈ ಕ್ಷಣಗಳು ಸಂತೋಷವಾಗಲಿ, ಸಾರ್ಥಕವಾಗಲಿ. ಸಾರ್ಥಕವಾಗಬೇಕಾದ್ರೆ ನಮ್ಮ ಮಂಜುನಾಥ್ನವ್ರು ಮಾಡುವಂಥ ಕೆಲಸವನ್ನು ಮಾಡಬೇಕು. ಸಮಾಜವನ್ನು ಒಗ್ಗಡಿಸ್ತಾರೆ, ಎಲ್ಲರೂ ನಾವು ಸೇರ್ತೇವೆ. ನೋಡಿ, ಇಂತಹ ಕಾರ್ಯಕ್ರಮ ಬಂದರೆ ನಮಗೆ ಎಷ್ಟು ಪರಿಚಯವಾಗ್ತದೆ. ಈ ಪ್ರಪಂಚದಲ್ಲಿ ಎಷ್ಟು ಹಂಚಿದ್ರು ಕಡಿಮೆ ಆಗುದಷ್ಟು ಪ್ರೀತಿ ಒಂದೇ. ಪ್ರೀತಿ ಇಲ್ಲದ ಬಾಳು ಪರಿಮಳವಿಲ್ಲದ ಹೂವಿನಂತೆ, ಗುರಿ ಇಲ್ಲದ ಜೀವನ ಗರಿಯಿಲ್ಲದ ಹಕ್ಕಿ ಅಂತೆ. ಅದರಿಂದ ಬೆನ್ನ ಹಿಂದೆ ಗುರು, ಕಣ್ಣ ಮುಂದೆ ಗುರಿ ಬೇಕೇ ಬೇಕು. ನಾವು ಮಾಡಿದ ಪರಿಶ್ರಮಕ್ಕೆ ಆ ಭಗವಂತನು ಫಲ ಕೊಟ್ಟೇ ಕೊಡ್ತಾನೆ. ಅದರಿಂದ ಇವತ್ತು ನಮ್ಮ KP ಮಂಜುನಾಥರು ಮಾಡಿದ ಪರಿಶ್ರಮಕ್ಕೆ ಆ ಭಗವಂತನು ಫಲ ಕೊಟ್ಟೇ ಕೊಡ್ತಾನೆ, ಅದು ಖಂಡಿತ. ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟ ಉರ್ವ ಸ್ಟೋರ್ದ ನಿಲೆಡು ಪ್ರಜ್ಯೋತಿ ಬಳಗದ ಜತೆ ಸೇರಿಗೆಡು ಅಂಕುರ ಕಾರ್ಯಕ್ರಮ ಶನಿವಾರ ಮಧ್ಯಾಹ್ನ 2:30 ಗಂಟೆಗೆ ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟ ಉರ್ವ ಸ್ಟೋರ್ದ ವನಿತಾಂಗಣೋಡು ನಡಪುಂಡು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ, ದೀಪಕ್ ಕಂಫರ್ಟ್ಸ್ ನಿರ್ದೇಶಕರು ಊರ್ಮಿಳಾ ರಮೇಶ್, SRS ಮಸಾಲದ ಶೈಲೇಂದ್ರ ವಹಿಸುವಣ್ಣ ಪಾಲ್ದೆತೊನ್ನ ಲೇಸಿಡು ಒಕ್ಕೂಟದ ಗುರುಕಾರ್ದಿ ಚಂಚಲ ತೇಜೋಮಯ ಗುರುಕಾರ್ಮ ವಹಿಸುವರಿಂದ ಒಕ್ಕೂಟದ ಸುಕಲಾಕ್ಷಿ ವಹಿಸುವಣ್ಣ ಪ್ರಕಟಣೆ ತಿಳಿಪಾದಿರು. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿದು ಸೊಲ್ಮೇಲು.